ಶ್ರೀಗುರುಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕುಂಡಲೀಕೃತ ನಾಗೇಂದ್ರ ಖಂಡೇಂದ್ರಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶಿವಂ ಚಾಸ್ತು ಗ್ರಹ ಕುರ್ವಂತು ಮಂಗಲಂ. ನಮ್ಮ ಟಿ ವಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ನಿತ್ಯ ಭವಿಷ್ಯದ ಈ ಪ್ರಾತಃ ಕಾಲದ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡುವ ಶುಭಾಶಯಗಳು. ವೀಕ್ಷಕರೇ, ಎಂದಿನಂತೆ ಇಂದು ಕೂಡ ಚಂದ್ರನ ಸಂಚಾರ, ಬೇರೆ ಗ್ರಹಗಳ ದೃಷ್ಟಿಯನ್ನು ಅನುಸರಿಸಿ ಈ ಒಂದು ಭವಿಷ್ಯತ್ತನ್ನು ಹೇಳ್ತಾ ಇರುವಂಥದ್ದು. ಮೇಷಾದಿ ದ್ವಾದಶ ರಾಶಿಗಳ ಇವತ್ತಿನ ಶುಭ ಫಲಗಳನ್ನು ವೀಕ್ಷಣೆಯನ್ನು ಮಾಡುವಂಥ ಮೊದಲಾಗಿ ಎಂದಿನಂತೆ ಪಂಚಾಂಗ ಶ್ರವಣವನ್ನು ಪ್ರಾರಂಭ ಮಾಡೋಣ. ದಿನಾಂಕ 5/7/2025 ಶನಿವಾರ. ಸ್ವಸ್ತಿ ಶ್ರೀ ಶಾಲಿವಾನಗತ ಶಕ 1947 ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಸೌರಮಾಸ ಹೇಳುವಂಥದ್ದು ಮಿಥುನ, ಚಾಂದ್ರಮಾಸ ಹೇಳುವಂಥದ್ದು ಆಷಾಢ, ತಿಥಿ ಶುಕ್ಲ ಪಕ್ಷದ ದಶಮಿ, ನಿತ್ಯ ನಕ್ಷತ್ರ ಹೇಳುವಂಥದ್ದು ಸ್ವಾತಿ, ಸಿದ್ಧಿಯೋಗ ಗರಿಜಕರಣ. ರಾಹುಕಾಲವನ್ನು ನೋಡುವಂಥದ್ದಿದ್ದರೆ ಬೆಳಗ್ಗೆ 9:13 10 ಗಂಟೆ 48 ನಿಮಿಷ. ಗುಳಿಕ ಕಾಲ ಬೆಳಗ್ಗೆ 6 ಗಂಟೆ 2 ನಿಮಿಷದಿಂದ 7 ಗಂಟೆ 37 ನಿಮಿಷ. ಇವಿಷ್ಟು ಇಂದಿನ ಪಂಚಾಂಗ ಶ್ರವಣದ ಫಲ. ಇನ್ನು ಮೇಷರಾಶಿಯಿಂದ ಹಿಡಿದು ಮೀನರಾಶಿ ಪರ್ಯಂತರವಾಗಿ ಯಾವ್ಯಾವ ಗ್ರಹಗಳಿಗೆ, ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಗ್ರಹಗಳಿಂದಾಗಿ ಶುಭ ಫಲ ಇದೆ ಅಂತ ನೋಡುವಂಥ ಸಂದರ್ಭ ನೋಡುವ. ಮೊದಲನೇದಾಗಿ ಮೇಷರಾಶಿ. ರಾಶಿಯಾಧಿಪತಿ ಹೇಳ್ತಕ್ಕಂಥವನು ಕುಜ. ಸಪ್ತಮದಲ್ಲಿ ಚಂದ್ರನ ದೃಷ್ಟಿ ಹೇಳ್ತಕ್ಕಂಥದ್ದುಂಟು. ಮನೋಸುಖ ಅಂತ ಹೇಳಿದ್ದಾರೆ. ಸಪ್ತಮ ಭಾವದಲ್ಲಿ, ಕಳತ್ರ ಭಾವದಲ್ಲಿ ಚಂದ್ರ ಇದ್ದರೆ ಮನೋಸುಖ ಆಳುವಂಥದ್ದುಂಟು, ರಾಜಭಯ ಆಳುವಂಥದ್ದುಂಟು, ಧನಲಾಭ ಆಳುವಂಥದ್ದುಂಟು. ಪ್ರಮುಖವಾಗಿ ನೋಡಿ, ವ್ಯಯದಲ್ಲಿ ಶನಿ ಆಳುವಂಥವನಿದ್ದಾನೆ, ಅಲ್ಲಿ ಧನ ಲಾಭ ಆಳುವಂಥದ್ದಕ್ಕೆ ಶುಕ್ರ ಇದ್ದಾನೆ. ಆದರೆ ಧನ ಹಾನಿ ಮಾಡುವಂಥದ್ದಕ್ಕೆ ಅಲ್ಲಿ ಮೇಷರಾಶಿ ವ್ಯಯದಲ್ಲಿ ಶನಿ ಸ್ಥಿತವಾಗಿರುವಂಥದ್ದು. 7 ಶನಿಯ ಪ್ರಭಾವ ಅಂತಕ್ಕಂಥ ನಡೀತಾ ಇದೆ. ಅದೇ ರೀತಿಯಾಗಿ ಮಾತಿನಲ್ಲಿ ಸ್ವಲ್ಪ ರೀತಿಯಾಗಿ ವ್ಯವಹಾರದಲ್ಲಿ ಜಾಗ್ರತೆ ಹೇಳುವಂಥದ್ದು ಮೇಷರಾಶಿಯವರಿಗೆ ಬೇಕು. ಸ್ವಲ್ಪ ರೀತಿಯಾಗಿ ತೊಂದರೆಗಳು, ಮಾತಿನಿಂದಾಗಿ ನಮಗೆ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಇವತ್ತಿನ ದಿವಸ ಶುಭ ದಿನವಾಗಲಿ. ಎರಡನೇ ರಾಶಿ ಹೇಳುವಂಥದ್ದು ವೃಷಭ ರಾಶಿ ಹೇಳುವಂಥದ್ದು. ವೃಷಭ ರಾಶಿಗೆ ರಾಷ್ಟ್ರಾಧಿಪತಿಯಾದಂಥ ಶುಕ್ರ ಜನ್ಮರಾಶಿಯಲ್ಲೇ ಸ್ಥಿತವಾಗಿದ್ದಾನೆ. 6ರಲ್ಲಿ ಚಂದ್ರ. ಜನ್ಮರಾಶಿಯಲ್ಲಿರುವಂಥದ್ರಿಂದಾಗಿ ಸಂತೋಷ ಇಷ್ಟ ಸಿದ್ಧಿ, 6ರಲ್ಲಿ ಚಂದ್ರ ಇರುವಂಥದ್ರಿಂದಾಗಿ ಸ್ವಲ್ಪ ರೀತಿಯಾಗಿ ಶತ್ರುನಾಶ ಹೇಳುವಂಥ ವಿಚಾರವನ್ನು ಹೇಳಿದ್ದೇವೆ. ಸಂತೋಷದ ದಿನ, ಸ್ಥಾನ ಲಾಭ ಆಳುವಂಥದ್ದುಂಟು, ಪ್ರಶಂಸೆ ಹೇಳುವಂಥದ್ದು ಬರುತ್ತೆ, ಶತ್ರುನಾಶ ಆಳುವಂಥದ್ದುಂಟು. ಸಾರ್ವಜನಿಕ ಕ್ಷೇತ್ರದಿಂದ ಮನ್ನಣೆ, ಸಾರ್ವಜನಿಕ ವಲಯಗಳೆಲ್ಲ ಏನಾದರೂ ಕೆಲಸವನ್ನು ಮಾಡ್ತಾ ಇದ್ದರೆ ಅದರಿಂದ ಒಂದು ಯಶಸ್ಸು, ಕೀರ್ತಿ, ಜನಮನ್ನಣೆ ಬರುವಂಥ ಸಾಧ್ಯತೆಗಳು ಆ ಒಂದು ವೃಷಭ ರಾಶಿಯವರಿಗಿದೆ. ಧನಲಾಭ ಆಳುವಂಥದ್ದು ಉಂಟು. ಯಾಕೆ ಅಂತ ಕೇಳಿದ್ರೆ ಏಕಾದಶದಲ್ಲಿ ಶನಿಯ ದೃಷ್ಟಿ ಶನಿಯ ಸಂಚಾರ ಆಳುವಂಥದ್ದು, ಲಾಭಸ್ಥಾನದಲ್ಲಿ ಶನಿಯ ಸಂಚಾರ ಆಳುವಂಥದ್ದು ಉಂಟು. ಅದಕ್ಕೋಸ್ಕರವಾಗಿ ಆ ಒಂದು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಶುಭ ದಿನ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆ ಬರುವಂಥದ್ದಿದ್ದರೆ ಆ ದುರ್ಗತಿ ನಾಶಿನಿ ಹೇಳುವಂಥ ತಾಯಿ ದುರ್ಗೆಯ ಅನುಗ್ರಹದಿಂದಾಗಿ ಎಲ್ಲ ನಿವಾರಣೆ ಆಗುತ್ತೆ. ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ರಾಷ್ಟ್ರಾಧಿಪತಿ ಹೇಳ್ತಕ್ಕಂಥವನು ಬುಧ. ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ರವಿ ಮತ್ತು ಗುರು ಹೇಳುವಂಥದ್ದು. ಪಂಚಮದಲ್ಲಿ ಚಂದ್ರ, 5ನೇ ಪೂರ್ವ ಪುಣ್ಯ ಸ್ಥಾನದಲ್ಲಿ. 3ರಲ್ಲಿ ಮಾಂದ್ಯ ಹೇಳುವಂಥದ್ದು. ಮನೋದುಃಖ, ಶೋಕಭೀತಿ, ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ತೊಂದರೆಗಳು, ಜನ್ಮರಾಶಿಯಲ್ಲಿ ರವಿ ಸ್ಥಿತವಾಗಿದ್ದಂಥ ಆಯಾಸ, ಅದೇ ರೀತಿಯಾಗಿ ಬಂಧುಕ್ಲೇಶ, ಮಾತಿನಲ್ಲಿ ಜಾಗ್ರತೆ ಹೇಳುವಂಥದ್ದು ಬೇಕು. ಅಧಿಕಾರಿ ವರ್ಗದಿಂದ, ಮೇಲ್ವರ್ಗದಿಂದ ಕಿರುಕುಳಗಳು ಬರುವಂಥದ್ದು, ಸ್ವಲ್ಪ ರೀತಿಯಾಗಿ ಜಾಗ್ರತೆ, ಮಾತಿನಲ್ಲಿ ಜಾಗ್ರತೆ ಹೇಳುವಂಥದ್ದು ಇದ್ದರೆ ಇವತ್ತಿನ ದಿವಸ ಬಾಕಿ ಎಲ್ಲವೂ ನಿರಾಳವಾಗುತ್ತೆ. ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಬರುವಂಥ ಯಾವುದೇ ರೀತಿಯಾದಂಥ ಕಷ್ಟಗಳಿದ್ದರೆ ಆ ವಿಷ್ಣುವಿನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡಿಕೊಂಡರೆ ಈ ದಿನ ಆಳ್ತಕ್ಕಂಥದ್ದು ಶುಭ ದಿನವಾಗತ್ತೆ. ಒಳ್ಳೆಯದಾಗಲಿ. ಮುಂದಿನ ಭಾಗ ಆಳುವಂಥದ್ದು ಕರ್ಕಾಟಕ ರಾಶಿ. ಜನ್ಮರಾಶಿ ಸ್ಥಿತವಾದಂಥ ಮಾಂದಿ. ರೋಗಿ ಕ್ಷತಾಂಗೋ ಗುಳಿಕೇತನುಸ್ತೆ ಅಂತ ಫಲವನ್ನು ಹೇಳಿದ್ದಾರೆ ನೋಡಿ. ಶರೀರದಲ್ಲಿ ಸ್ವಲ್ಪ ರೀತಿಯಾದಂಥ ರೋಗ ಭಯಗಳು, ಹೆದರಿಕೆ, ಭಯದ ವಾತಾವರಣ ಎಲ್ಲ ಬರುವಂಥದ್ದಿರುತ್ತೆ.
ಅದೇ ರೀತಿಯಾಗಿ 4ನೇ ಭಾವ ಕೇಂದ್ರ ಸ್ಥಾನದಲ್ಲಿ ಚಂದ್ರ ಆಳ್ತಕ್ಕಂಥ ಒಂದು ಸಂಚಾರ, ವಿತ್ತನಾಶ ಅಂತೇಳಿದ್ದೇವೆ, ಧನನಾಶ ಆಳುವಂಥದ್ದನ್ನು ಹೇಳಿದ್ದಾರೆ. ರೋಗ ಭಯ ಬರುವಂಥ ಸಾಧ್ಯತೆಗಳು, ವಾಹನದಲ್ಲಿ ಮೊದಲನೇದಾಗಿ ಜಾಗ್ರತೆ ಇರುವಂಥದ್ದು ಅಗತ್ಯತೆ. ಸ್ವಲ್ಪ ರೀತಿಯಾಗಿ ಅಜಾಗ್ರತೆಯಿಂದಾಗಿ ಇವತ್ತಿನ ಸಂದರ್ಭಗಳಲ್ಲಿ ಆ ಒಂದು ಮೊಬೈಲ್ನಲ್ಲೋ ಅಥವಾ ಯಾವುದೋ ರೀತಿಯಂಥ ಮಾತನಾಡುವಂಥ ಉದಾಸೀನತೆ ಮಾಡಿಕೊಂಡು ಏನೋ ಒಂದು ರೀತಿ ಅಪಘಾತಾದಿಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ, ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ಕರ್ಕಾಟಕ ರಾಶಿಯವರು. ಎಲ್ಲ ನಿವಾರಣೆಗೋಸ್ಕರವಾಗಿ ತಾಯಿ ಜಗನ್ಮಾತೆ ದುರ್ಗೆ ಆರಾಧನೆಯನ್ನು ಮಾಡಿಕೊಳ್ಳಿ. ಎಲ್ಲ ಬರುವಂಥ ತೊಂದರೆಗಳಿಂದ ನಿವಾರಣೆ ಆಗಿ ಶುಭ ದಿನವಾಗುತ್ತೆ. ಮುಂದಿನ ರಾಶಿ ಹೇಳುವಂಥದ್ದು ಸಿಂಹರಾಶಿ. ರಾಶಿ ಅಧಿಪತಿ ಇರತಕ್ಕಂಥವನೇ ರವಿ ಏಕಾದಶದಲ್ಲಿ ಗುರುವಿನ ಜೊತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಪ್ರಮುಖವಾಗಿ. ಅದೇ ರೀತಿಯಾಗಿ ಅಷ್ಟಮ ಭಾವದಲ್ಲಿ ಶನಿಯ ಸಂಚಾರ ಆಗ್ತಾ ಇದೆ. ಜನ್ಮದಲ್ಲಿ ಕುಜಕೇತು ಇದ್ದಾರೆ. 3ರಲ್ಲಿ ಚಂದ್ರ, ವಿತ್ತನಾಶ, ಕಾರ್ಯಜಯ ಆಳುವಂಥದ್ದುಂಟು. 8ರಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ವಾತರೋಗಾದಿ ಪೀಡಿತ ಅಂತ ಹೇಳಿದ್ದಾರೆ. ಸಂಬಂಧಿಕರಿಂದ ಮುಖ್ಯವಾಗಿ ತೊಂದರೆ ಬರುವಂಥದ್ದು. ಜನರ ಜೊತೆಯಲ್ಲಿ ವ್ಯವಹಾರದಲ್ಲಿ ಜಾಗ್ರತೆ, ಮೋಸ ಹೋಗುವಂಥದ್ದು. ಯಾವುದೋ ಒಂದು ವಿಭಾಗಗಳಲ್ಲಿ ಇವತ್ತು ಹಣಕಾಸಿನ ವಿಚಾರಗಳಲ್ಲಿ ಯಾವುದೋ ಒಂದು ವಿಚಾರಗಳಲ್ಲಿ ಮೋಸವನ್ನು ಮಾಡ್ತಕ್ಕಂಥ ಜನಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿಯನ್ನು ವಿಮರ್ಶನೆ ಮಾಡುವುದಾದರೆ ಕನ್ಯಾ ರಾಶಿ. ಸಪ್ತಮದಲ್ಲಿ ಶನಿ, ಕಳತ್ರ ಭಾವದಲ್ಲಿ ಶನಿಯ ಸಂಚಾರ ಆಳುವಂಥದ್ದುಂಟು. ನೋಡಿ, ಮಾತಿನಲ್ಲಿ ಮನೆಯಲ್ಲಿ ಸ್ವಲ್ಪ ರೀತಿಯಾಗಿ ಕಿರಿಕಿರಿ, ಜಗಳ ಇವೆಲ್ಲ ನಡೆಯುವಂಥ ಸಾಧ್ಯತೆಗಳಿದೆ. ದ್ವಿತೀಯ ವಿತ್ತಸ್ಥಾನದಲ್ಲಿ ಆ ಒಂದು ದ್ವಿತೀಯ ಸ್ಥಾನದಲ್ಲಿ ಪ್ರಮುಖವಾಗಿ ಚಂದ್ರ, 12ರಲ್ಲಿ ಪ್ರಮುಖವಾಗಿ ನೋಡಿ ಕುಜ ಮತ್ತು ಕೇತು ಹೇಳುವಂಥದ್ದು ವ್ಯಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕಳತ್ರ ಪೀಡೆ ಅಂತ ಹೇಳಿದ್ದಾರೆ, ಧನನಾಶ ಅಂತ ಹೇಳಿದ್ದಾರೆ. ಸಂಸಾರ ವಿಭಾಗದಲ್ಲಿ ಇವತ್ತಿನ ದಿವಸ ಅಜಾಗ್ರತೆ ಅವಶ್ಯಕತೆ ಇದೆ. ಮಾತಿನಿಂದ ಬಂತು ಜಗಳಾಡುವಂಥದ್ದು, ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರುವಂಥದ್ದನ್ನು ಮಾಡಿ ಲಕ್ಷ್ಮೀ ನರಸಿಂಹ ಆರಾಧನೆಯನ್ನು ಮಾಡಿಕೊಂಡ್ರೆ ಇವತ್ತಿನ ದಿವಸ ಯಾವುದೇ ತೊಂದರೆ ಇಲ್ಲದೆ ಶುಭವಾಗತ್ತೆ. ಮುಂದಿನ ರಾಶಿ ತುಲಾರಾಶಿ. ಜನ್ಮದಲ್ಲಿ ಚಂದ್ರ, ಜನ್ಮರಾಶಿ ಸ್ಥಿತವಾಗಿರುವಂಥ ಚಂದ್ರ, ಪಂಚಮ ಪೂರ್ವಪುಣ್ಯ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂಥ ರಾಹು, 6ರಲ್ಲಿ ಷಷ್ಠಮದಲ್ಲಿ ಶನಿ ಹೇಳ್ತಕ್ಕಂಥವನು, ಇಷ್ಟ ಸಿದ್ಧಿ ಹೇಳುವಂಥದ್ದು ಹೇಳಿದ್ದಾರೆ, ಮನೋವಿಕಾರತೆ ಹೇಳುವಂಥದ್ದು ಹೇಳಿದ್ದಾರೆ, ಶತ್ರುನಾಶ ಹೇಳುವಂಥದ್ದನ್ನು ಹೇಳಿದ್ದಾರೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಈ ರೀತಿ ಏನಾದರೂ ಇದ್ದರೆ ಅದರಲ್ಲಿ ಜಯವನ್ನು ಪಡೆಯುವಂಥ ಸಾಧ್ಯತೆಗಳಿದೆ. ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಸಹಿತವಾಗಿ ತಾಯಿ ದುರ್ಗೆ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿಕೊಂಡ್ರೆ ಇವತ್ತಿನ ದಿವಸ ಶುಭವಾಗತ್ತೆ. ಇನ್ನು ವೃಶ್ಚಿಕ ರಾಶಿ ಚಿಂತನೆ. ವ್ಯಯಭಾವದಲ್ಲಿ ಚಂದ್ರ, ಚತುರ್ಥದಲ್ಲಿ ಕೇಂದ್ರದಲ್ಲಿ ರಾಹು, ಪಂಚಮದಲ್ಲಿ ಶನಿ, ಅಷ್ಟಮದಲ್ಲಿ ಗುರು ರವಿ. ನೋಡಿ, ಎಲ್ಲವೂ ಸಹಿತವಾಗಿ ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ಧನನಾಶಿ ಹೇಳುವಂಥದ್ದು. ಪಂಚಮಸ್ಥೆ ಶನಿಶ್ಚೈವ ನೃಣಾಂ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ. ಪಂಚಮದಲ್ಲಿರುವಂಥ ನಾನಾ ರೀತಿಯಾದಂಥ ಕಷ್ಟಗಳು ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಧನಹಾನಿ, ಮಾನಹಾನಿ, ಧನನಾಶ, ರೋಗ ಪೀಡೆ, ಅಧಿಕಾರ ವರ್ಗಗಳಿಂದ ಕಿರಿಕಿರಿಗಳು ಇವೆಲ್ಲ ಒಂದು ಕ್ಲೇಶ ಎಲ್ಲ ಬರುವಂಥ ಸಾಧ್ಯತೆಗಳುಂಟು. ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಆ ರಾಹುವಿನ ಅನುಗ್ರಹತೆ ಬೇಕು. ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ರಾಹು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ, ಶುಭವಾಗಲಿ. ಮುಂದಿನ ರಾಶಿ ಹೇಳುವಂಥದ್ದು ಪ್ರಮುಖವಾಗಿ ಧನುರ್ರಾಶಿ ಹೇಳುವಂಥದ್ದು. ರಾಶ್ಯಾಧಿಪತಿಯಾಗಿರುವಂಥ ಗುರು ಅದೇ ರವಿಯ ಜೊತೆಯಲ್ಲಿ ಆ ಒಂದು ಸಪ್ತಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಕಳತ್ರ ಭಾವದಲ್ಲಿ ಮನೋಸುಖ ಆಳ್ತಕ್ಕಂಥದ್ದುಂಟು. ಆ ಒಂದು ಗುರುವಿನಿಂದಾಗಿ 3ರಲ್ಲಿ ರಾಹು ಸ್ಥಿತವಾಗಿರುವಂಥದ್ರಿಂದಾಗಿ ಸಂತೋಷ ದಿನ ಅಂತ ಹೇಳ್ಬೋದು. ಜನರಿಂದ ಪ್ರಶಂಸೆ ಬರುವಂಥ ಸಾಧ್ಯತೆ, ಉದ್ಯೋಗದಲ್ಲಿ ಬಡ್ತಿ ಬರುವಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಸಂತೋಷ, ಶುಭ ಕಾರ್ಯಕ್ಕೆ ಸಂಕಲ್ಪ ಇವೆಲ್ಲ ನಡೆಯುವಂಥ ಸಾಧ್ಯತೆಗಳು ಧನುರಾಶಿಯವರಿಗುಂಟು. ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಂಡು ಬಿಟ್ಟರೆ ಇವತ್ತಿನ ದಿವಸ ಆಳ್ತಕ್ಕಂಥದ್ದು ಧನುರಾಶಿಯವರಿಗೆ ಶುಭ ದಿನ. ಇನ್ನು ಮಕರ ರಾಶಿ. ಕರ್ಮಸ್ಥಾನದಲ್ಲಿ ಚಂದ್ರ, ಕರ್ಮಭಾವ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಮದೇ ದಶಮತತ್ಸುದಿ ಅಂತ ಹೇಳ್ತೇವೆ. ಜ್ಞಾನ, ಕರ್ಮ, ಸ್ಥಿತಿ, ಪ್ರತಾಪ, ಪೌರುಷ ಎಲ್ಲದಕ್ಕೂ 10ನೇ ಮನೆಯನ್ನು ನೋಡುವಂಥದ್ದು. ಅದೇ ರೀತಿಯಾಗಿ ಉದ್ಯೋಗ ಸ್ಥಾನ ಆಳುವಂಥದ್ದು ಇದೆ. ದ್ವಿತೀಯದಲ್ಲಿ ವಿತ್ತಸ್ಥಾನದಲ್ಲಿ ರಾಹು, 6ರಲ್ಲಿ ಗುರು, ಇದೆರಡೂ ಸಹಿತವಾಗಿ ಸ್ವಲ್ಪ ರೀತಿಯಾಗಿ ತೊಂದರೆ ಬರುವಂಥದ್ದು. ಕಲಹ ಬರತಕ್ಕಂಥ ಸಂಗಮ ಇದೆ. ರೋಗ ಪ್ರಾಪ್ತಿಯಾಗುವಂಥದ್ದುಂಟು. ಪ್ರಯತ್ನದಿಂದ ಕಾರ್ಯಸಿದ್ಧಿ ಹೇಳಿದ್ದಾರೆ. ನಿಮಗೂ ಸಹಿತವಾಗಿ ಮಾತಿನಲ್ಲಿ ಜಾಗ್ರತೆ ಹೇಳುವಂಥದ್ದು ಬೇಕು. ಮಕರ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಕುಂಭರಾಶಿಯಲ್ಲೇ ಪ್ರಮುಖವಾಗಿ ಏನು ಅಂತ ಕೇಳಿದ್ರಲ್ಲಿ ರಾಹು ಸ್ಥಿತವಾಗಿರುವಂಥದ್ದಿಂದಾಗಿ ತೊಂದರೆ ತಾಪತ್ರೆಗಳು ಬರುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗುಂಟು. ಸ್ವಲ್ಪ ರೀತಿಯಾಗಿ ಜಾಗ್ರತೆಯನ್ನು ಮಾಡಿಕೊಳ್ಳಿ. ಬೇಕಾಗಿರುವಂಥದ್ದು ದುರ್ಗೆಯ ಆರಾಧನೆ. ದುರ್ಗತಿ ನಾಶಿನಿ ಹೇಳುವಂಥದ್ದು ಹೇಳಿದರೆ ದುರ್ಗೆಯ ಆರಾಧನೆಯನ್ನು ಮಾಡಿಕೊಂಡು ಬಿಟ್ಟರೆ ಇವತ್ತಿನ ದಿವಸ ಶುಭ ದಿನ ಅಂತ ಹೇಳ್ಬೋದು. ಮುಂದಿನ ಭಾವ ಆಳುವಂಥದ್ದು ರಾಶಿ ಕುಂಭರಾಶಿ.
ಜನ್ಮರಾಶಿ ಸ್ಥಿತವಾದಂಥ ರಾಹು, ಧನಸ್ಥಾನದ ಸ್ಥಿತವಾದಂಥ ಶನಿ, ಭಾಗ್ಯದಲ್ಲಿ ಚಂದ್ರ ಸಂಚಾರ, ಇದರಿಂದಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ರೀತಿಯಾಗಿ ಮನೋಭಯ ಆಳುವಂಥದ್ದು, ದುಸ್ವಪ್ನಗಳು ಬೀಳುವಂಥದ್ದು, ದ್ವಿತ್ತ ಸ್ಥಾನದಲ್ಲಿರುವಂಥ ಶನಿಯಿಂದಾಗಿ ಆ ಒಂದು ಧನ ನಾಶ ಆಳುವಂಥದ್ದಾಗುವಂಥ ಸಾಧ್ಯತೆ ಇದೆ. ನವಮದಲ್ಲಿರ್ತಕ್ಕಂಥ ಭಾಗ್ಯದ ಚಂದ್ರನಿಂದಾಗಿ ರೋಗ ಪ್ರಾಪ್ತಿ ಹೇಳುವಂಥದ್ದು. ನಿಮಗೂ ಸಹಿತವಾಗಿ ಮಾತಿನಲ್ಲಿ ಗಮನವಿರಲಿ. ಎಲ್ಲವೂ ಸಹಿತವಾಗಿ ಆ ವಾಕ್ಸ್ಥಾನದಲ್ಲಿ ಶನಿ ಇದ್ದಾಗ ಕಠೋರವಾದಂಥ ಕೆಟ್ಟದಾದಂಥ ಮಾತುಗಳನ್ನಾಡಿ ನಾವು ಜನರಿಂದ ವೈರತ್ಯವನ್ನು ಪಡೆಯುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರವಾಗಿ ಕುಂಭರಾಶಿಯವರು ಆ ಒಂದು ಶಿವ ಪಂಚಾಕ್ಷರಿ ಜಪವನ್ನು ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಜಪವನ್ನು 108 ಸಾರಿ ಮಾಡಿಕೊಳ್ಳಿ. ತಾಳ್ಮೆ ಹೇಳ್ತಕ್ಕಂಥದ್ದು ಬರುತ್ತೆ, ತೊಂದರೆ ಇಲ್ಲ, ಶುಭವಾಗಲಿ. ಇನ್ನು 12 ರಾಶಿಗಳಲ್ಲಿ ಕೊನೆಯದಾದಂಥ ರಾಶಿ ಅಂತ ಹೇಳಿದ್ರೆ ಮೀನರಾಶಿ ಅಂತ ಹೇಳ್ತೇವೆ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥವನು ಗುರು ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಬಂಧುಕ್ಲೇಶ ಅಂತ ಹೇಳಿದ್ದಾರೆ. ಜನ್ಮರಾಶಿ ಸ್ಥಿತವಾಗಿರುವಂಥ ಶನಿ, ಜನ್ಮರಾಶಿ ಸ್ಥಿತೋ ಸೌರಿ ಸುಖ ನಾಶಂ ಕರಿಷ್ಯತಿ. ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು, ಕೋಪ, ಉದ್ವೇಗ ಇವೆಲ್ಲ ಬರುವಂಥ ಸಾಧ್ಯತೆಗಳು ಮೀನರಾಶಿಯವರಿಗಿದೆ. ಅದೇ ರೀತಿಯಾಗಿ ವ್ಯಯದಲ್ಲಿರ್ತಕ್ಕಂಥ ರಾಹು, ಚತುರ್ಥದಲ್ಲಿರ್ತಕ್ಕಂಥ ಗುರು, ಅಷ್ಟಮದಲ್ಲಿ ಚಂದ್ರ ಆಳುವಂಥವನು ಬಂಧುಕ್ಲೇಶ, ಅನಿಷ್ಟ, ರೋಗಪ್ರಾಪ್ತಿ, ಬುದ್ಧಿನಾಶ ಇವೆಲ್ಲವೂ ಸಹಿತವಾಗಿ ಮೀನರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ. ನಿಮಗೂ ಸಹಿತವಾಗಿ ಈಶ್ವರಾರಾಧನೆ ಮಾಡಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು, ಶಿವಪೂಜೆಯನ್ನು, ಮುಖದಲ್ಲಿ ನೋಡಿದಂಥ ಎಳ್ಳೆಣ್ಣೆಯನ್ನು ದೀಪಕ್ಕೆ ಉರಿಸ್ತಿಲ್ಲ, ಪಾಪರ ಅಂತ ಹೇಳಿದ್ದಾರೆ. ಇದನ್ನು ಮಾಡುವಂಥದ್ದಿಂದಾಗಿ ಬರುವಂಥ ಎಲ್ಲ ದುಷ್ಟಾರಿಷ್ಟ ದೋಷಗಳ ನಿವಾರಣೆಯಾಗಿ ಮೀನರಾಶಿಯವರಿಗೆ ಇವತ್ತು ಶುಭ ದಿನವಾಗತ್ತೆ. ಇಷ್ಟು ಇವತ್ತಿನ ಒಂದು 12 ರಾಶಿಯ ಶುಭ ಫಲಾಫಲ ಆಳುವಂಥದ್ದು. ಯಾವ್ಯಾವ ರಾಶಿಯವರಿಗೆ ಶುಭ ಇದೆ, ಯಾರ್ಯಾವ ರಾಶಿಗೆ ಶುಭ ಫಲ ಇದೆ, ಅದಕ್ಕೆ ಪರಿಹಾರ ಆಗಿರುವಂಥ ದೇವತಾ ಆರಾಧನೆಗಳನ್ನು ಇವತ್ತು ಮಾಡಿಕೊಂಡು ಬಿಟ್ಟರೆ ಎಲ್ಲರಿಗೂ ಸಹಿತವಾಗಿ ಇವತ್ತು ಶುಭವಾಗಲಿ, ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಶಾಲಿಗಳಾಗಲಿ ಹೇಳುವಂಥದ್ದು ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದುಬಿಟ್ಟಿದೆ. ನಾಳೆ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.